ರಾಜ್ಯ ಸರ್ಕಾರದ ಪ್ರತಿಷ್ಠಿತ ದಿ ಮೈಸೂರು ಎಲೆಕ್ಟ್ರಿಕಲ್ ಇಂಡಸ್ಟ್ರೀಸ್ ಲಿಮಿಟೆಡ್ದ ಹೊಸ ಅಧ್ಯಕ್ಷರಾದ ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿದ ಉಪಾಧ್ಯಕ್ಷರು ಶ್ರೀ ಸಂತೋಷ್ ಕುಮಾರ್ ರೈ ಬೋಳ್ಯಾರ್ ಬುಧವಾರ ಕಾಂಡೆ ಬೆಂಗಳೂರು ಕಚೇರಿಡು ಅಧಿಕಾರ ಸ್ವೀಕಾರ ಮಾಡಿದರು. ಅಧಿಕಾರ ಸ್ವೀಕಾರ ಮಾಡಿದ ಗುರುವಾರ ಕುಡ್ಲಗ್ ಬತ್ತಿನ ಸಂದರ್ಭಡ್ ಕಾಬಿಕಾಡ್ದ ಬಿಜೆಪಿ ಕುಡ್ಲ ಕ್ಷೇತ್ರ ಕಚೇರಿಡು ಸಂತೋಷ್ ಅಣ್ಣನು ಮೋಕೆಡೆ ಎತ್ಕೊಂಡರು. ಪಕ್ಷದ ಪ್ರಮುಖರು ಕಾರ್ಯಕರ್ತರು ಶ್ರೀ ಸಂತೋಷ್ ಕುಮಾರ್ ರೈ ಬೋಳ್ಯಾರನ್ನು ಶಾಲು ಮಾಲೆ ಪಾರ್ದು ಅಭಿನಂದಿಸಾಯರು. भारतीय जनता पार्टी की, जेपी नड्डा जी की, नरेंद्र मोदी जी की, नलिन कुमार कटेल जी की, बीएस येडियुरप्पा जी की, सुदर्शन जी की, श्रीनिवास पुजारी की, संतोष अन्ना की, बोलो भारत माता की. ಸಂತೋಷ್ ಅಣ್ಣೆ ಎಂಇಎಲ್ ಸಂಸ್ಥೆದ ಅಧ್ಯಕ್ಷರಾದ ಅಧಿಕಾರ ಸ್ವೀಕಾರ ಮಲ್ದೊಂದು ಪುಟ್ಟೂರುಗು ಬೈದರು. ಇವರು ತಳಮಟ್ಟಡು ಪಕ್ಷನ ಸಂಘಟಿಸಾವನೆಟ್ಟು ಆರನ ಕಾರ್ಯಕ್ಷಮತೆಯನ್ನು ಮೆಚ್ಚದು ಪಕ್ಷ ಗುರುತಿಸಾದು ಅರೆಗೂ ಒಂಜಿ ಅವಕಾಶ ಕೊಡ್ತೇರು. ಸಂತೋಷ್ ಅಣ್ಣನ ಅಧಿಕಾರ ಅವಧಿರು ಈ ಸಂಸ್ಥೆ ಮಲ್ಲಮಟ್ಟಡು ಬುಲೆವಾಡು ಪಂಡದು ಬಿಜೆಪಿ ಕುಡ್ಲ ಕ್ಷೇತ್ರ ಅಧ್ಯಕ್ಷರು ಶ್ರೀ ಚಂದ್ರಹಾಸ್ ಪಂಡಿತ್ ಹೌಸ್ ಹಾರೈಸಿರು. ಭಾರತೀಯ ಜನತಾ ಪಾರ್ಟಿಯ ಹೆಮ್ಮೆ. ಹಾಗಾಗಿ ನಮ್ಮ ಕ್ಷೇತ್ರದ ಒಬ್ಬ ಪ್ರಮುಖ ಕಾರ್ಯಕರ್ತ ತಳಮಟ್ಟದಿಂದ ಪಂಚಾಯತ್ನಿಂದ ಹಿಡಿದು ಶಾಸಕರ ಚುನಾವಣೆಯನ್ನು ಸ್ಪರ್ಧಿಸುವ ಮೂಲಕವಾಗಿ ಅತ್ಯಂತ ಹೆಚ್ಚಿನ ಗಮನವನ್ನು ಪಕ್ಷಕ್ಕೆ ನೀಡಿ ಇವತ್ತು ಕೆಲಸ ಕಾರ್ಯವನ್ನು ಮಾಡತಕ್ಕಂಥ ನಮ್ಮ ಆತ್ಮೀಯರು ಪಕ್ಷದ ಜಿಲ್ಲೆಯ ಉಪಾಧ್ಯಕ್ಷರಾದ ಸಂತೋಷ್ ಕುಮಾರ್ ರೈ ಬೋಳ್ಯಾರ್ ಅವರು ಇವತ್ತು ಈ ದಿನ ಮೈಸೂರು ಇಂಡಸ್ಟ್ರೀಸ್ ಲಿಮಿಟೆಡ್ನ ಅಧಿಕಾರವನ್ನು ಸ್ವೀಕರಿಸಿ ಇವತ್ತು ತಾಯ್ನಾಡಿಗೆ ಬಂದಂಥ ಸಂದರ್ಭದಲ್ಲಿ ನಮ್ಮ ಮಂಗಳೂರು ಮಂಡಲದ ವತಿಯಿಂದ ಅವರಿಗೆ ಹೃದಯಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಇವತ್ತು ಇಡೀ ಕರ್ನಾಟಕ ರಾಜ್ಯಾಧ್ಯಕ್ಷರಾದಂಥ ನಮ್ಮ ನೆಚ್ಚಿನ ಸಂಸದರು ಮಂಗಳೂರು ಮಂಡಲವನ್ನು ಅತ್ಯಂತ ಹೆಚ್ಚಿನ ರೀತಿಯಲ್ಲಿ ಗಮನಿಸುವುದರಿಂದ ಮಂಗಳೂರು ಮಂಡಲಕ್ಕೆ ಹೆಚ್ಚಿನ ಒತ್ತನ್ನು ಕೊಟ್ಟಿದ್ದಾರೆ. ಆ ಮೂಲಕವಾಗಿ ನಮಗೆ ಪ್ರತಾಪ್ ಸಿಂಹ ನಾಯಕರು MLC ಆಗಿ ಆಯ್ಕೆಯಾಗಿ ಇವತ್ತು ನಮ್ಮ ಮಂಗಳೂರಿನ ಜವಾಬ್ದಾರಿಯನ್ನು ಅವರಿಗೆ ನೀಡಲಾಗಿದೆ. ಅದರೊಟ್ಟಿಗೆ ಅತ್ಯಂತ ಒಂದು ಉನ್ನತವಾದಂಥ ಹುದ್ದೆಯನ್ನು ನಮ್ಮ ಸಂತೋಷ್ ಕುಮಾರ್ ಬೋಳ್ಯಾರ್ ಅವರಿಗೂ ಕೂಡ ನೀಡಿದ್ದಾರೆ. ಅದರಂತೆ ಇನ್ನೊಬ್ಬ ನಮ್ಮ ಪ್ರಮುಖ ಕಾರ್ಯಕರ್ತ ಶ್ರೀ ರವೀಂದ್ರ ಶೆಟ್ಟಿ ಉಳಿದೊಡ್ಡರವರಿಗೂ ಕೂಡ ಅಲೆಮಾರಿ ಎಂಬಂಥ ಒಂದು ನಿಗಮದ ಅಧ್ಯಕ್ಷತೆಯನ್ನು ಕೂಡ ಕೊಟ್ಟಿದ್ದಾರೆ. ಅದರೊಂದಿಗೆ ಹಿರಿಯ ಕಾರ್ಯಕರ್ತರಾದ KT ಸುವರ್ಣರವರಿಗೂ ಕೂಡ ಕರ್ನಾಟಕ ರಾಜ್ಯದ ಹಿಂದುಳಿದ ವರ್ಗಗಳ ಆಯೋಗದ ನಿರ್ದೇಶಕರಾಗಿ ಆಯ್ಕೆ ಮಾಡಿ ನಮ್ಮ ಕ್ಷೇತ್ರಕ್ಕೆ ಗಮನವನ್ನು ಸೆಳೆಯುವಂಥ ಕೆಲಸವನ್ನು ಮಾಡಿದ್ದಾರೆ. ಅದರೊಟ್ಟಿಗೆ ವಿಶೇಷವಾಗಿ ಅಲ್ಪಸಂಖ್ಯಾತರು ಹೆಚ್ಚಿರುವಂಥ ಈ ಭಾಗದಲ್ಲಿ ಅಲ್ಪಸಂಖ್ಯಾತರಿಗೆ ಪ್ರಾಮುಖ್ಯತೆಯನ್ನು ಕೊಡಬೇಕನ್ನೋ ದೃಷ್ಟಿಯಿಂದ ರಾಜ್ಯದ ವರಿಷ್ಠ ನಾಯಕರೆಲ್ಲರೂ ನಮ್ಮ ಜಿಲ್ಲೆಯ ಸುದರ್ಶನ್ ರವರು ಹಾಗೂ ನಮ್ಮ ರಾಜ್ಯದ ನೆಚ್ಚಿನ ರಾಜ್ಯಾಧ್ಯಕ್ಷರು ನಳಿನ್ ಕುಮಾರ್ ರವರು ಹಾಗೆ ನಮ್ಮ ಉಸ್ತುವಾರಿ ಸಚಿವರಾದಂಥ ಕೋಟ ಶ್ರೀನಿವಾಸ ಪೂಜಾರಿ ಅವರು ನಮ್ಮ ಅಲ್ಪಸಂಖ್ಯಾತರಿಗೆ ಒಂದು ಅವಕಾಶ ನೀಡುವ ಮೂಲಕವಾಗಿ ಕರ್ನಾಟಕ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮದ ನಿರ್ದೇಶಕರಾಗಿ ಸಿರಾಜುದ್ದೀನ್ ಇವರನ್ನು ಕೂಡ ಆಯ್ಕೆ ಮಾಡಿ ನಮ್ಮ ಮಂಗಳೂರು ಮಂಡಲಕ್ಕೆ ಅತ್ಯಂತ ಹೆಚ್ಚು 5 ಹುದ್ದೆಯನ್ನು ನಮ್ಮ ಕ್ಷೇತ್ರಕ್ಕೆ ಕೊಟ್ಟಿದ್ದಾರೆ. ಹಾಗಾಗಿ ನಮ್ಮ ಪಕ್ಷ ಅತ್ಯಂತ
ಗಟ್ಟಿಯುತವಾದ ಕೆಲಸ ಮಾಡೋದು ನಮ್ಮ ಕಾರ್ಯಕರ್ತರಿಗೆ ಇವತ್ತೊಂದು ಆ ಕೊಡುಗೆಯನ್ನು ಕೊಟ್ಟಂಥ ಕೀರ್ತಿ ನಮ್ಮ ರಾಜ್ಯಾಧ್ಯಕ್ಷರಿಗೆ ಸಲ್ಲಬೇಕು. ಹಾಗಾಗಿ ಭಾಳ ಸಂತೋಷ ಆಗ್ತಾ ಇದೆ. ನಮ್ಮ ಸಂತೋಷ್ ಕುಮಾರ್ ರೈ ಬೋಳಿಯಾರ್ ಅವರು ತಳಮಟ್ಟದಿಂದ ಪಕ್ಷವನ್ನು ಸಂಘಟಿಸುವಲ್ಲಿ ಅವರ ಕಾರ್ಯಕ್ಷಮತೆಯನ್ನು ಮೆಚ್ಚಿ ಪಕ್ಷ ಗುರುತಿಸಿ ಇವತ್ತು ಅವರಿಗೆ ಒಂದು ಅವಕಾಶವನ್ನು ನೀಡಿದೆ. ಆ ಅವಕಾಶವನ್ನು ಅವರು ಸಂತೃಪ್ತಿಯಿಂದ ಸ್ವೀಕರಿಸಿಕೊಂಡು ನಿನ್ನೆ ಬೆಂಗಳೂರಿನಲ್ಲಿ ಅವರ ಕಚೇರಿಯಲ್ಲಿ ಅಧಿಕಾರವನ್ನು ಪಡೆದುಕೊಂಡು ನಿನ್ನೆ ತಾಯ್ನಾಡಿಗೆ ಮರಳಿದ್ದಾರೆ. ಹೀಗೆ ಇವತ್ತಿನಿಂದ ಅವರ ಕಾರ್ಯಚಟುವಟಿಕೆ ಪಕ್ಷದ ಕಾರ್ಯಚಟುವಟಿಕೆಯೊಂದಿಗೆ ಆ ಕಂಪನಿಯ ಒಂದು ಶ್ರೇಯೋಭಿವೃದ್ಧಿಗೆ ಶ್ರಮಿಸುವಂಥ ಒಂದು ಪ್ರಯತ್ನವನ್ನು ಕೂಡ ಅವರು ಮಾಡಲಿಕ್ಕಿದ್ದಾರೆ. ಆ ಮೂಲಕವಾಗಿ ಮುಂದಿನ ಚುನಾವಣೆಯ ಕೂಡ ಅವರೊಂದು ಗುರಿಯನ್ನಿಟ್ಟುಕೊಂಡು ಇಡೀ ಗ್ರಾಮ ಮಟ್ಟದ 19 ಪಂಚಾಯತ್ಗಳು ಚುನಾವಣೆ ನಡೆಯೋದ್ರಿಂದ ಆ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಅವರು ನಡೆಸಿಕೊಳಿಸ್ತಾರೆ. ನಮ್ಮೆಲ್ಲರಿಗೂ ಇವತ್ತು ಭಾಳ ಸಂತೋಷವಾಗಿದೆ. ಚುನಾವಣೆಯ ಒಂದು ನೀತಿ ಸಂಹಿತೆಯ ಆಧಾರದಿಂದಾಗಿ ನಮ್ಮ ಪಕ್ಷದ ಹಿರಿಯರ ಮಾರ್ಗದರ್ಶನದಂತೆ ಯಾವುದೇ ಮೆರವಣಿಗೆ ಮಾಡಬಾರ್ದು ಅನ್ನೋ ಸೂಚನೆಯಿಂದಾಗಿ ಇವತ್ತು ನಾವು ಈ ಕಾರ್ಯಕ್ರಮವನ್ನು ಸಂಕ್ಷಿಪ್ತವಾಗಿ ಮಾಡಲಿಕ್ಕೆ ಅವರು ಅನುಮತಿ ನೀಡಿದ್ದಾರೆ. ಹಾಗಾಗಿ ಬಹಳ ಸಂತೋಷವಾಗಿ ಈ ಕಾರ್ಯಕ್ರಮ ನಡೆಸ್ತಾ ಇದ್ದೇವೆ. ಈ ಸಂಕ್ಷಿಪ್ತವಾದ ಕಾರ್ಯಕ್ರಮವನ್ನು ಸಂತೋಷವನ್ನು ಅವರು ಅತ್ಯಂತ ದೊಡ್ಡ ಮಟ್ಟದ ತಳಮಟ್ಟದ ಕಾರ್ಯಕರ್ತರ ಪ್ರೀತಿ ವಿಶ್ವಾಸ ತಮ್ಮೊಂದಿಗಿದೆ. ಅದನ್ನು ತಾವುಗಳು ಈ ಕಾರ್ಯಕ್ರಮವನ್ನು ಪ್ರೀತಿಯಿಂದ ಸ್ವೀಕರಿಸಬೇಕು. ಮಂಗಳೂರು ಮಂಡಲದಿಂದ ನೀಡುವಂಥ ಗೌರವ ತಮಗೆ ಉತ್ತಮವಾದ ಅತ್ಯಂತ ದೊಡ್ಡ ಬಹುಮಾನ ಅಂತ ತಾವು ಸ್ವೀಕರಿಸಿ ನಮ್ಮೆಲ್ಲ ಕಾರ್ಯಕರ್ತರಿಗೆ ಹುರಿದುಂಬಿಸುವ ಮೂಲಕವಾಗಿ ತಮ್ಮ ಆ ಒಂದು ಕಾರ್ಯವನ್ನು ಪಕ್ಷಕ್ಕೆ ನೀಡಬೇಕಾಗಿ ತಮ್ಮಲ್ಲಿ ಈ ಮೂಲಕವಾಗಿ ವಿನಂತಿಸುತ್ತಾ ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ, ಭಾರತೀಯ ಜನತಾ ಪಾರ್ಟಿ ಕಿ, ಸಂತೋಷ್ ಅಣ್ಣಾಣ ಕಿ, ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ. ಮಾನ್ಯ ಮುಖ್ಯಮಂತ್ರಿಗಳು ಯಡಿಯೂರಪ್ಪ, ಬಿಜೆಪಿ ರಾಜ್ಯಾಧ್ಯಕ್ಷರು ನಳಿನ್ ಕುಮಾರ್ ಕಟೀಲ್, ಬಿಜೆಪಿ ಜಿಲ್ಲಾ ಅಧ್ಯಕ್ಷರು ಸುದರ್ಶನ್ ಮೂಡಬಿದ್ರೆ, ಉಸ್ತುವಾರಿ ಸಚಿವರು ಕೋಟ ಶ್ರೀನಿವಾಸ್ ಪೂಜಾರಿ ಬೊಕ್ಕ ಬಿಜೆಪಿದ ಮಾತಾ ನಾಯಕ ಬಂಧುಲೆಗ್ ಶಾಸಕರಿಗೆ ಸೊಲ್ಮೆ ಸಂದಾಯಿನ ಶ್ರೀ ಸಂತೋಷ್ ಕುಮಾರ್ ರೈ ಬೋಳಿಯಾರ್ ಸಾಮಾನ್ಯ ಕಾರ್ಯಕರ್ತರನ್ನ ಗುರುತಿಸಾದ ರಾಜ್ಯ ಮಟ್ಟದ ಬುಲಾಯರೆ ಅವಕಾಶ ಕೊಡ್ತಿರು. ತನ್ನರ್ದ ಆಪಿನಾತ್ ಸೇವೆ ಸಂದಾವೆ ಕಾರ್ಯಕರ್ತರು ಪಕ್ಷಗ ನಿತ್ಯ ನಿರಂತರವಾದ ಬೆಲ್ಲೆ ಪಂಡ ತೆರಿಪಾಯಿರು. ಪ್ರಪ್ರಥಮವಾದ ಕರ್ನಾಟಕ ರಾಜ್ಯದ ಭಾರತೀಯ ಜನತಾ ಪಾರ್ಟಿದ ಗೌರವಾನ್ವಿತ ಅಧ್ಯಕ್ಷರಾದ ನಳಿನ್ ಕುಮಾರ್ ಕಟೀಲ್ರೇನು ನಮ್ಮ ರಾಜ್ಯದ ಕಾಮಧೇನು ಪನ್ಪುನ ಪುದರ್ದ ನಂಜನ ಮುಖ್ಯಮಂತ್ರಿಗಳ ನಂಜನ ಹಿರಿಯರ ನಂಜನ ಗೌರವಾನ್ವಿತ BS ಯಡಿಯೂರಪ್ಪರು, ನಮ್ಮ ಜಿಲ್ಲೆದ ಅಧ್ಯಕ್ಷರು ಗೌರವಾನ್ವಿತ ಸುದರ್ಶನರು, ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ನಮ್ಮ ಗೌರವಾನ್ವಿತ ಕೋಟ ಶ್ರೀನಿವಾಸ ಪೂಜಾರ್ಲು ಐತ ಒಟ್ಟಿಗೆ ಇಡೀ ಭಾರತೀಯ ಜನತಾ ಪಾರ್ಟಿದ ಮಾತ ನಾಯಕ ಬಂಧುಗಳು ಶಾಸಕರು ಮೆಗ್ಲಿನ ಮಾತ ಈ ಪೊರ್ತುಡು ವಿಶೇಷವಾದ ಎನ್ನುವುದು ಒಂಜಿ ಬೂತ್ ಸಮಿತಿ ಕಾರ್ಯಕರ್ತೆ ಆದ ಗ್ರಾಮ ಸಮಿತಿ, ಕ್ಷೇತ್ರ ಸಮಿತಿ, ಜಿಲ್ಲಾ ಸಮಿತಿ ಬೇತೆ ಜವಾಬ್ದಾರಿನ ವಹಿಸೊಂದು ಗ್ರಾಮ ಪಂಚಾಯತ್ದ ಮೆಂಬರ್ ಆದ, ಜಿಲ್ಲಾ ಪಂಚಾಯತ್ ಮೆಂಬರ್ ಆದ, ವಿಧಾನಸಭಾ ಇಲೆಕ್ಷನ್ಗಳ ಚುನಾವಣೆ ಮಾಡ್ತಾರೆ ಅವಕಾಶ ಮಂತ್ ಕೊಡ್ತಾನಂತ ಪಾರ್ಟಿಗೆ ವಾ ರೀತಿ ಧನ್ಯವಾದ ಕೊರಡು ಇದನ್ನ ವಾ ರೀತಿ ಇನ್ನೊಂದು ನೆನಪೋಡು ಬಂದು ನಮ್ಮದ ಪನ್ನೇರ ಸಾಧ್ಯ ಹೆಚ್ಚು ಆಂಡ ಯಾನು ಪ್ರತಿ ಒಂಜಿ ವೇದಿಕೆಲ್ಲ ಬಂದ್ಬನಿ ಪಕ್ಷ ಸಮಾಜಕ್ಕೆ ಎಂಚಿನ ಕೊಡ್ತಾನದು ಮಗ ಅಂದ ಈ ಕೆನೆರ ಬಲ್ಲಿ ಸಮಾಜಕ್ಕೆ ಈ ದಾದ ಕೊಡ್ತಾ ಅಂದ ಅಂಚ ಪಕ್ಷಗೂ ನಮ್ಮದಾದ ಪಕ್ಷ ಎಂಕೆಂಚಿನ ಕೊಡ್ತಾನದು ಯಾನಕ್ಕೆ ನೇರ ಬಲ್ಲಿ ಪಕ್ಷಗೂ ಯಾನ ಎಂಚಿನ ಕೊಡ್ತೇ ಬಂದ್ಬನ ಲೆಕ್ಕಾಚಾರ ಪಡು ಪಕ್ಷರು ಏರು ಬೆನ್ಪೇರು ಅಕ್ಲೇನು ಒಂಜಿ ದಿನ ಪಕ್ಷ ಗುರುತಿಸ ಬಂದು ಸಾವಿರಾರು ವೇದಿಕೆರಿ ಅನ್ ಪಂಡದಿಪ್ಪೆ ಇನ್ನು ಮಾಮೂಲಿ ಒಂಜಿ ಕಾರ್ಯಕರ್ತೆ ಆಯ್ನಂಚಿನ ಏನನು ಕರ್ನಾಟಕ ರಾಜ್ಯದ ಮೈಸೂರು ಎಲೆಕ್ಟ್ರಿಕಲ್ ಇಂಡಸ್ಟ್ರೀಸ್ದ ಆ ಲಿಮಿಟೆಡ್ದ ಚೇರ್ಮನ್ ಮಂತದ ಆ ಗೌರವವನ್ನು ಹಿಂಗೆ ಕೊಡ್ತಿರ್ನಲ್ಲ ಆ ಗೌರವವನ್ನು ಇಡೀ ಮಂಗಳೂರು ವಿಧಾನಸಭಾ ಕ್ಷೇತ್ರಕ್ಕೆ ನಾನು ಅರ್ಪಣೆ ಮಂತೊಂದಿಲ್ಲ. ಹೆಂಗಾದಿಪ್ಪು ಪಾರ್ಟಿಗಾದಿ ಆದಾದಿಪ್ಪು ಅಕ್ಕಲು ಸರ್ವಸ್ವನು ನಿತ್ಯ ನಿರಂತರವಾದ ಪಕ್ಷಕ್ಕೆ ಬೆಂದದು ಪಕ್ಷಕ್ಕೆ ಬೆಗರ್ಬಾರ್ದು ಇನ್ನು ಪಕ್ಷ ಇತ್ತು ಉತ್ತುಂಗ ಸ್ಥಿತಿಗೆ ಏರಿದ ಕಾರಣ ಆ ಕಾರ್ಯಕರ್ತನ ಮರಪರಜ್ಜಿ ಕೂಡ ಆ ಅಧಿಕಾರ ಪದಗ್ರಹಣ ಮನ್ಪುನಾಗ ಎನ್ನ ಮನಸ್ಸಿರುತ್ತಾನೆ ಒಂದು 15 ಇರುವ ಕಾರ್ಯಕರ್ತರು ಎನ್ನ ಭಾರೀ ಪ್ರೀತಿದಾಗಲು ಬರುವೇರು ಮನ್ಪುನ ಲೆಕ್ಕಾಚಾರ ಎನ್ನ ಮನಸ್ಸಿರುತ್ತಾನೆ ನಿಜವಾದ ಆಂಡ ಆ ಕಂಪೆನಿಗೆ ಬರ್ತದೆ ತೂನಾಗ ಲೆಕ್ಕ ದಾಂತಿನಾಥ್ ಕಾರ್ಯಕರ್ತರು ಇಡೀ ಕ್ಷೇತ್ರದಾಗಲಾಡಿ ಬರ್ತದೆ ಎನ್ನ ನಂಜಿ ಆ ಪ್ರೀತಿ ಮನ್ಪುನ ತೂನಾಗ ಯಾನು ಬೆಂತನ ಸಾರ್ಥಕ ಅಂದು ತೋಜಿನಿ ಆ ಕಂಪೆನಿಗೆ ಒಂಜಿ ವಿಸಿಟ್ ಕೊರೋಡು ಬಂದದೆ ಅಲ್ತ ಡೈರೆಕ್ಟರ್ನಾಗಲೇ ನಮ್ಮನ್ನು ಒತ್ತಾಯ ಮನ್ಪೇರು ಅಲ್ತ MD ಒತ್ತಾಯ ಮನ್ಪೇರು ಅಪ್ಪಗ ಒಂಜಿ ಕಾರ್ಯಕರ್ತೆ ಬರ್ತದೆ ಕೇಸರಿ ಸಾಲು ಪಾಡುವೇರು
ಆ ಸಾಲ ಪಾಡ್ದ ಇಡೀ ಫ್ಯಾಕ್ಟ್ರಿನ ಒಂಜಿ 4 ಗಂಟೆ ತಿರ್ಗೋ 4 ಗಂಟೆ ಎಂಕ್ಲು 4 ಗಂಟೆ ಅಪ್ಪಗ ಅಲ್ತ ಆ ಕಾರ್ಮಿಕರನ್ನ ಮನಸ್ಸು ಅಕ್ಲು ಪನ್ಪೇರು ಮಂಗಳೂರಿನವರು ಬಂದಿದ್ದಾರೆ, ಮಂಗಳೂರು BJPನವರು ಬಂದಿದ್ದಾರೆ ಪನ್ಪುನ ಅಕ್ಲಿನ ಬಾಯ್ದ ಪಾತ್ರಕ್ಕೆ ಎನ್ನಗ ಏರಿಗಳ ಉಡಲ್ ದಿಂಜದು ಬರಡು ಪಕ್ಷಕ್ಕೆ ಏತ್ತು ಗೌರವ ಉಂಡು. ಪಕ್ಷ ಇನಿ ಖಾಲಿ ಬೂತ್ ಮಟ್ಟದತ್ತು, ಜಿಲ್ಲಾ ಮಟ್ಟದತ್ತು, ರಾಜ್ಯ ಮಟ್ಟದತ್ತು, ರಾಷ್ಟ್ರ ಮಟ್ಟಲ್ಲ BJP ಉಂಡು. BJP ಬಂಡ ಒಂಜಿ ಪರಿಪೂರ್ಣಂಚಿನ ತೋಡತ್ತು, ಪರಿಪೂರ್ಣಂಚಿನ ನದಿಯತ್ತು, ಸಮುದ್ರತ್ತು ಒಂದು ಸಾಗರ ಅಂಚಾದ ನಿಖಲು ಮಾತಾಡಲ ಪಕ್ಷಗೂ ನಿತ್ಯ ನಿರಂತರವಾದ ಮೆನ್ಲೆ ನಿಖಲನ ಪ್ರೀತಿಗೆ ಆ ರೀತಿ ಧನ್ಯವಾದ ಮನ್ಪುನಿಂದ ಎಂಕ ಅರ್ಥ ಬಜ್ಜಿ ಆನ ನಿತ್ಯ ನಿರಂತರವಾದ ಯಾನು ಓಟು ಉಂಟು ದಿಪ್ಪುನಗ, ಆ ಜಿಲ್ಲಾ ಪಂಚಾಯತ್ ಉಂಟು ದಿಪ್ಪುನಗ, ಆ MLA ಉಂಟು ದಿಪ್ಪುನಗ, ಆ ರಾತ್ರಿಯನ್ನು ಪಗೆಲ್ ಮಂತದ ನಿಖಲು ಬೆಂತನಂಚಿನ ಆ ಬೆನ್ಪಟ ನಿಖಲು ಪಾಡಿನಂಚಿನ ಬೆಗರು ನೀನು ಮಾತ ವಾಸ್ ನೆಟ್ಲ ಎಂಕ ಆರು ಸಂದೇಹ ಸಾಧ್ಯಜ್ಜಿ, ಆರು ಸಂದೇಹ ಸಾಧ್ಯಜ್ಜಿ ಆನ ನಿಖಲನ ಪ್ರೀತಿಗೆ ಪಾತ್ರರಾದ ನಿಖಲನ ಸೇವೆ ಮನ್ಪುನಂಚಿನ ಶಕ್ತಿನ ನಾನಾತ್ ದೇವಿರ ಕೊರಡು ಪಕ್ಷರು ನಾನಾತ್ ಬೆನ್ಪುನಂಚಿನ ಶಕ್ತಿ ಪರಮಾತ್ಮ ಕೊರಡು ಎಂಗೆ ಕೊಡ್ತನಂಚಿನ ಜವಾಬ್ದಾರಿಗೆ ಚ್ಯುತಿ ಬರಂದಿಲ್ಲಕ್ಕ, ಕಪ್ಪು ಚುಕ್ಕೆ ಬರಂದಿಲ್ಲಕ್ಕ ಯಾನ ಇನ್ನು ನಿರ್ವಹಿಸ ಪಂಡದು ಯಾನ ನಿಖಲಿಗೆ ಮೂಲ ಭಾಷೆ ಕೊರೊಂದು ಪಕ್ಷಗೂ ನಾನಾತ್ ಗೌರವ ಬರ್ಪಿ ರೀತಿ ಬೆನ್ನಿಯರ ಶಕ್ತಿ ನಿಖಲು ಕೊರಲೇ ಪಂಡದು. ಬಿಜೆಪಿ ಜಿಲ್ಲಾ ಮಹಿಳಾ ಮೋರ್ಚಾ ಅಧ್ಯಕ್ಷರು ಶ್ರೀಮತಿ ಧನಲಕ್ಷ್ಮಿ ಗಟ್ಟಿ, ಕುಡ್ಲ ಕ್ಷೇತ್ರ ಪ್ರಧಾನ ಕಾರ್ಯದರ್ಶಿಗಳು ಹೇಮಂತ್ ಶೆಟ್ಟಿ, ನವೀನ್ ಪಾದಲ್ಪಾಡಿ, ಪಕ್ಷ ಪ್ರಮುಖರು ಜಿತೇಂದ್ರ ಶೆಟ್ಟಿ, ನವೀನ್ ಶೆಟ್ಟಿ ಕುರ್ನಾಡ್, ರವಿಶಂಕರ್, ಪುರುಷೋತ್ತಮ್ ಗಟ್ಟಿ, ಜಯಶ್ರೀ ಕರ್ಕೇರ, ಹರೀಶ್ ಕುಂಪಲ, ಶ್ರೀಮತಿ ರಾಜೀವಿ ಕೆಂಪುಮಣ್ಣು, ನಗರಸಭೆ ಕೌನ್ಸಿಲರ್ ನಮಿತಾ ಗಟ್ಟಿ, ರೇಷ್ಮಾ ಈ ಪೊರ್ತೋಟುಗೇತೆರು. ಬಿಜೆಪಿ ಕುಡ್ಲ ವಿಧಾನಸಭಾ ಕ್ಷೇತ್ರ ಉಪಾಧ್ಯಕ್ಷರು ಶ್ರೀ ಯಶವಂತ್ ಅಮೀನ್ ಎತ್ಕೊಂಡರು. ಕೆಲಸ ಕಾರ್ಯಗಳನ್ನು ಬೂತ್ ಮಟ್ಟದಿಂದ ಮಾಡಿಕೊಂಡು ಬಂದು ಇದೀಗ ಭಾರತೀಯ ಜನತಾ ಪಾರ್ಟಿಯ ಒಬ್ಬ ಪೂರ್ವ ಅಧ್ಯಕ್ಷರಾಗಿ, ಜಿಲ್ಲಾ ಉಪಾಧ್ಯಕ್ಷರಾಗಿ, ತದನಂತರ ದಿನಗಳಲ್ಲಿ ಅವರಿಗೆ ಒಂದು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡುವಂಥ ಒಂದು ಅವಕಾಶ ಸಿಕ್ಕಿದ್ದು ಇದೀಗ ಕರ್ನಾಟಕ ರಾಜ್ಯ ಸರ್ಕಾರದ ಮೈಸೂರು ಎಲೆಕ್ಟ್ರಿಕಲ್ ಇಂಡಸ್ಟ್ರಿಯಲ್ ಲಿಮಿಟೆಡ್ ಕಂಪನಿಯ ಅಧ್ಯಕ್ಷರಾಗಿ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಹಿರಿಯನ್ನ ಸಂತೋಷ್ ಕುಮಾರ್ ರೈ ಅವರನ್ನು ಅನುಮೋದಿಸಿದ್ದಾರೆ. ಅವರು ಈಗಾಗಲೇ ಬೆಂಗಳೂರಿನಲ್ಲಿ ಆ ಒಂದು ಅಧಿಕಾರವನ್ನು ವಹಿಸಿಕೊಂಡಿದ್ದಾರೆ. ಕಾರ್ಯದರ್ಶಿ ಆನಂದ ಶೆಟ್ಟಿ ಸೊಲ್ಮೆ ಸಂದಾಯರು. ಮೈಸೂರು ಎಲೆಕ್ಟ್ರಿಕಲ್ಸ್ ಇಂಡಸ್ಟ್ರೀಸ್ದ ಅಧ್ಯಕ್ಷ ಚೇರ್ಮನ್ ಪದವಿ ಕೋಡೆ ತೆಗೆದು ಅದರ ಪದಗ್ರಹಣ ಮಲ್ತೇವೆ. ಹೆಚ್ಚಿನ ಮುಲ್ಪ ತೋಜಿನ ಮನೆ ಪೂರ ಕೋಡೆ ಬಾರಿ ಬೊರ್ಲುಡು ಅಲ್ಪ ಸಂತೋಷದ ಅಲ್ಪ ಪಾಲ್ದೆ ತೊಂದ ಇನಿ ನಮ್ಮ ಮಲ್ಲ ಮಟ್ಟಡಿ ಸಂತೋಷನ ಪಟ್ಟೊಂಡು ಪಟ್ಟದ ನಮ್ಮ ಮನಸ್ಸಿಡಿತ್ತದೆ. ಆಂಡ ಗ್ರಾಮ ಪಂಚಾಯತ್ ಚುನಾವಣೆ ಹಿಡ್ದಾದ್ರ ಅದಕ್ಕೆ ಒಂಜಿ ಇಲಾಖೆದ ಒಂಜಿ ನಿರ್ದೇಶನ ಪ್ರಕಾರ ನಮ್ಮ ಏರಿಯಾಕಲ್ನ ಒಂಜಿ ಮಾರ್ಗದರ್ಶನದ ಪ್ರಕಾರ ಅಯ್ನ ರದ್ದು ಮಲ್ತದೆ. ಎಲ್ಯವಾದ ಸರಳ ರೀತಿಯ ಒಂಜಿ ಹರ್ಷೋತ್ಸವ ಮೂಲ ಆಯೋಜನೆ ಮಲ್ತ ಈ ಸಮಾರಂಭ ಪಾಲ್ದೆ ತಂದು ನನಗೆ ಮಾತೆರೆಗಳ ಒಂಜಿ ಉರಿದುಂಬಿಸಿದ ಪಾತ್ರ ಪಣ್ಣಂಚಿನ ಇಂಥ ಸಮಾರಂಭದ ಕೇಂದ್ರ ಬಿಂದು ಸಂತೋಷ್ ಕುಮಾರ್ ಬೋಲಿಯರಿಗೆ ಮಂಗಳೂರು ಕ್ಷೇತ್ರ ಸಮಿತಿಯ ಪರವಾದ ಉಡಲ್ದಿಂದ ಸ್ವಲ್ಪ ಸಂಗೀತ ಮಂತ್ರ ಅಂಜನೆ ಕ್ಷೇತ್ರಾಧ್ಯಕ್ಷರ ನಂಚಿನ ಚಂದಾಸ್ ಪಂಡಿತ ಹೆಸರು ಬರೀ ಒಂದು ಹುಮ್ಮಸ್ಸಿನ ಎಂಟರಿಂದ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಿದ್ದಾರೆ. ಓಡೆಲ್ಲ ಬಾರಿ ನಡೆದಿನ ಮುಂಚಿತವಾದ ಹೋದು ಬೆಂಗಳೂರಿನ ಕಾರ್ಯಕ್ರಮಗಳನ್ನ ಭಾರಿ ಯಶಸ್ವಿ ಮಲ್ತಿದ್ದಾರೆ. ಇನಿ ನನಗೆ ಸರಳವಾದಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾರೆ ಒಂದು ಅವಕಾಶ ತೆಗೆದಿದೆ. ಅರೆಗಳ ಉಡಲ್ದಿಂದಿನ ಸ್ವಲ್ಪ ಸಂದಾಯ ಮಲ್ತೊಂದು